ಕಳೆದ 2 ವರ್ಷಗಳ ಹಿಂದೆ ಅಭಿವೃದ್ಧಿಗೊಂಡಂತಹ ಬಿಸಿ ರೋಡ್ ಪುಂಜಾಲಕಟ್ಟೆ ಹೆದ್ದಾರಿಯ ಬಿಸಿ ರೋಡ್ ಜಕ್ರಿಬೆಟ್ಟು ಚತುಷ್ಪಥ ಕಾಂಕ್ರೀಟ್ ಹೆದ್ದಾರಿಯ ಮಧ್ಯೆ ಅಳವಡಿಸಲಾಗಿರುವಂತಹ ಎಲ್ಇಡಿ ಬೀದಿ ದೀಪಗಳ ಪೈಕಿ ಹೆಚ್ಚಿನ ಬೀದಿ ದೀಪಗಳು ಇದೀಗ ಕಾಣೆಯಾಗ್ತಾ ಇವೆ. ಅವುಗಳನ್ನು ದುರಸ್ತಿಗಾಗಿ ತೆಗೆಯಲಾಗಿದೆಯೋ ಅಥವಾ ಕಳವಾಗಿವೆಯೇ ಎಂಬ ಪ್ರಶ್ನೆಗಳು ಸಾರ್ವಜನಿಕರನ್ನ ಕಾಡಲು ಆರಂಭ ಮಾಡಿವೆ. ಒಟ್ಟು 19.85 ಕಿಲೋಮೀಟರ್ ಹೆದ್ದಾರಿ ಅಭಿವೃದ್ಧಿಗೊಂಡಿದ್ದು 3.85 ಕಿಲೋಮೀಟರ್ ಹೆದ್ದಾರಿಯನ್ನು ಚತುಷ್ಪಥ ಹೆದ್ದಾರಿಯಾಗಿ ಅಭಿವೃದ್ಧಿಪಡಿಸಿ ಅವುಗಳ ಡಿವೈಡರ್ ಮಧ್ಯೆ ಎರಡೂ ಬದಿಗಳಿಗೂ ಪೂರಕವಾಗಿ ತಂತಿಗಳ ಮೂಲಕ ಪ್ರತ್ಯೇಕವಾದ ಎಲ್ಇಡಿ ದೀಪಗಳನ್ನು ಅಳವಡಿಸಲಾಗಿತ್ತು. ರಸ್ತೆ ವ್ಯಾಪ್ತಿಯ ಬಂಟ್ವಾಳ ಪುರಸಭೆಯ ವ್ಯಾಪ್ತಿಗೆ ಬರುವುದರಿಂದ ಬೀದಿ ದೀಪಗಳನ್ನು ಪುರಸಭೆಯೇ ನಿರ್ವಹಣೆ ಮಾಡಬೇಕಾಗಿದೆ. ಆದರೆ ಪುರಸಭೆಯ ಅಧಿಕಾರಿಗಳ ಬಳಿ ಕೇಳಿದರೆ ನಾವು ಹ್ಯಾಂಡ್ ಓವರ್ ಪಡೆದಿಲ್ಲ, ಇಲಾಖೆಯಿಂದ ಪತ್ರ ಮಾತ್ರ ಬಂದಿದೆ ಎಂಬ ಉತ್ತರವನ್ನು ನೀಡುತ್ತಾ ಇದ್ದಾರೆ. ಹ್ಯಾಂಡ್ ಓವರ್ ಪಡೆಯದೆ ಬೀದಿ ದೀಪಗಳು ಉರಿತಾ ಇರುವುದು ಹೇಗೆ, ಅದನ್ನು ನಿತ್ಯವೂ ಉರಿಸುವವರು ಯಾರು ಎಂಬೆಲ್ಲ ಪ್ರಶ್ನೆಗಳು ಉದ್ಭವಿಸ್ತಾ ಇವೆ. ಒಟ್ಟು ಸುಮಾರು 80 ಕಂಬಗಳಿಗೆ 160 ದೀಪಗಳನ್ನು ಅಳವಡಿಸಲಾಗಿದೆ. ಆದರೆ ಇದೀಗ ಸಾಕಷ್ಟು ಕಂಬಗಳಲ್ಲಿ ಒಂದು ಬದಿಯ ಎಲ್ಇಡಿ ಬಲ್ಬ್ಗಳು ಕಾಣೆಯಾಗಿದ್ರೆ ಇನ್ನೂ ಕೆಲವು ಕಂಬಗಳ ಎರಡೂ ಬದಿಯ ಬಲ್ಬ್ಗಳು ಮಾಯವಾಗಿವೆ. ಹೀಗಾಗಿ ಅದನ್ನು ಯಾರು ತೆಗೆದಿದ್ದಾರೆ ಎಂಬುದರ ಕುರಿತು ಮಾಹಿತಿ ಇಲ್ಲ. ಒಂದೊಮ್ಮೆ ಸಂಬಂಧಪಟ್ಟವರು ದುರಸ್ತಿಗಾಗಿ ತೆಗೆದಿದ್ದೇ ಆದಲ್ಲಿ ಕೇವಲ 1 ವರ್ಷದ ಒಳಗೆ ದುರಸ್ತಿ ಭಾಗ್ಯ ಕಾಣುವ ಕಡಿಮೆ ಗುಣಮಟ್ಟದ ಎಲ್ಇಡಿ ದೀಪಗಳನ್ನು ಅಳವಡಿಸಲಾಗಿದೆಯೇ ಎಂಬ ಪ್ರಶ್ನೆಗಳು ಉದ್ಭವಿಸ್ತಾ ಇವೆ. ಕಳೆದ ಆಗಸ್ಟ್ ಬಳಿಕವೇ ದೀಪಗಳು ಉರಿಯಲು ಆರಂಭಿಸಿದ್ದು ಇಷ್ಟು ಬೇಗ ದುರಸ್ತಿಗೆ ಬರುತ್ತದೆಯೇ ಎಂಬ ಸಂಶಯಗಳು ಕೂಡ ಮೂಡಿವೆ. ಇದೀಗ ದೀಪಗಳ ಅಳವಡಿಕೆಗೆ ಹಾಕಿರುವ ಕಂಬಗಳು ಮಾತ್ರ ಉಳಿದಿವೆ. ಈ ಕುರಿತು ಸಂಬಂಧಪಟ್ಟವರು ಪರಿಶೀಲನೆ ನಡೆಸುವಂತೆ ಜನರು ಆಗ್ರಹಿಸಿದ್ದಾರೆ.